ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಯಾರು ಬೇಡ ಅನ್ನಲ್ಲ, ನೀವೇ ಹೇಳಿ. ಆದರೆ ಮಾಡ್ಕೊಳ್ಳುವವರಿಗೆ ಸ್ವಲ್ಪ ತಲೆ ಬಿಸಿ, ಏನಂದರೆ ಏನು ಮಾಡ್ಕೊಳ್ಬೇಕು, ಯಾವ ಥರ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ಸೊ ಅಂಥವರಿಗೆ ನಾವು ನಮ್ಮ ಅಡುಗೆ ಮನೆಯಲ್ಲಿ ವಿಶಿಷ್ಟ ರೀತಿಯ ವಿಭಿನ್ನ ಶೈಲಿಯ ಅಡುಗೆಗಳನ್ನು ಹೇಳಿಕೊಡ್ತೇವೆ. ನೋಡೋಣ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಶ್ರೀಮತಿ ಶೀತಲ್ ಅವರು ಯಾವ ರೀತಿ ಅಡುಗೆ ಹೇಳಿಕೊಡ್ತಾರಾ ಅಂತ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ? ನಾನು ಸೂಪರ್ ಆಗಿದ್ದೀನಿ. ಎಲ್ಲಿಂದ ಬಂದಿದ್ದೀರಾ? ಪಣಂಬೂರಿಂದ. ಓಕೆ, ನಿಯರೆಸ್ಟ್, ನಮ್ಮ ಹತ್ತಿರದಿಂದ. ಓಕೆ, ಯಾವ ರೀತಿ ಅಡುಗೆ ಮಾಡ್ತಿದ್ದೀರಿ ಇವತ್ತು? ನಾನು ನಾರ್ತ್ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡ್ತೇನೆ. ಓಕೆ, ಗೋಧಿ ಹುಗ್ಗಿ, ಇದು ಯಾವ ಕಡೆ ಡಿಶ್ ಅಂತ ಹೇಳ್ಬೋದು ನಾವು? ನಮ್ಮ ಹುಬ್ಳಿ ಕಡೆ. ಓಕೆ, ನನಗೆ ಕೇಳುವಾಗನೇ ಸ್ವಲ್ಪ ಸ್ಪೆಷಲ್ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಮುದ್ದಿ ಪಲ್ಯ ಅಂತ. ಓಕೆ, ಇದು ಕೂಡ ಡಿಫ್ರೆಂಟ್ ಆಗಿದೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? ಸ್ಟಾರ್ಟ್. ಓಕೆ, ಬನ್ನಿ ಹಾಗಾದ್ರೆ ಕಿಚನ್ಗೆ. ಓಕೆ, ಮೊದಲೇದಾಗಿ ನೀವು ಗೋಧಿ ಹುಗ್ಗಿ ಮಾಡ್ತೀನಿ ಅಂತ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಏನು ಕೊಡಲಿ ನಾನು? ಕುಕ್ಕರ್ ಕೊಡಿ. ಓಕೆ, ಕುಕ್ಕರ್ ಅಂದರೆ ಮೊದಲಿಗೆ ಇದನ್ನು, ಇದು ಗೋಧಿ ನುಚ್ಚಿದೆ ನೋಡಿ. ಓಕೆ, ಇದನ್ನು ಅದಕ್ಕೆ ಹಾಕಿ 4 ಲೋಟ ನೀರು ಹಾಕಿ ಬೇಯಿಸ್ಕೊಳ್ಬೇಕು. ಓಕೆ, ಗ್ಯಾಸ್ ಸ್ವಿಚ್ ಹಾಕೊಳ್ಳಿ. ನೀರು ಕೊಡಿ. ಓಕೆ, ಅಂದರೆ ಎಷ್ಟು ಲೋಟ ಅಂತ ಹೇಳಿದ್ರಿ? 4 ಲೋಟ. ಓಕೆ, ಅದರಲ್ಲೇ ಹಾಕೊಳ್ಳಿ. ಹೌದು. ಇದೊಂದು 2 ವಿಸಲ್ ಬರಬೇಕು. ಮತ್ತೆ ಒಂದು 10 ನಿಮಿಷ ಸಿಮ್ಮಲ್ಲಿ ಇಡೋಣ. ಸಿಮ್ಮಲ್ಲಿ. ಓಕೆ, ಓಕೆ. ನೆಕ್ಸ್ಟ್ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹುರ್ಕೊಳ್ಬೇಕು. ಸೊ ಇದು 2 ವಿಷಲ್ ಬರಬೇಕು. ಓಕೆ, ಮತ್ತೆ ಒಂದು 10 ನಿಮಿಷ ಸಿಮ್ಮಲ್ಲಿ ಇಡೋಣ. ಓಕೆ, ಆಗ ಕರೆಕ್ಟಾಗಿ ಬೆಂದಿರುತ್ತೆ. ಓಕೆ, ನೀವು ಏನು ಮಾಡ್ಕೊಂಡಿದ್ದೀರಿ ನಾನು ಮೇಡಮ್? ಹೌಸ್ ವೈಫ್. ಅಂದರೆ ಇಲ್ಲೇ ಹುಬ್ಳಿದು ಡಿಶ್ ಅಂತ ಹೇಳ್ತಿದ್ದೀರಿ ನೀವು, ಅಂದರೆ ಹುಬ್ಳಿ ಕಡೆಯವರ? ಇಲ್ಲಿ ಬಂದು 26 ವರ್ಷ ಆಯಿತು ನಾವು. ಓಕೆ, ಹಾಗಾದರೆ ನೀವು ಮಂಗಳೂರವರೇ. ಓಕೆ, ಫ್ರೀ ಟೈಮಲ್ಲಿ ಏನೆಲ್ಲ ಮಾಡ್ಕೊಳ್ತೀರಿ? ಅಂದರೆ ಹಾಬೀಸ್? ಫ್ರೀ ಟೈಮಲ್ಲಿ ಹಾಡು ಹೇಳ್ತಾ ಇರ್ತೇನೆ, ಟಿವಿ ನೋಡ್ತೇನೆ, ಮೊಬೈಲ್ ನೋಡ್ತೇನೆ. ಅಂದರೆ ಮತ್ತೆ ಟ್ರಿಪ್ಪಿಗೆಲ್ಲ ಹೋಗ್ತಾ ಇರ್ತೇನೆ. ಓಕೆ, ಸಿಂಗಿಂಗ್ ಕ್ಲಾಸಿಗೆ ಏನಾದರೂ ಹೋಗ್ತಿದ್ದೀರಾ? ಮನೆಯಲ್ಲಿ ಮುಂಚೆ ಹೋಗ್ತಿದ್ದೆ, ಈಗ ಹೋಗಿದ್ದೆ. ನಮಗೋಸ್ಕರ 2 ಲೈನ್ ಏನಾದರೂ ಹೇಳ್ಬೋದಾ? ಹೇಳ್ತೇನೆ. ಓಕೆ. ಬರಲಾರೆ ಗುರುವೇ ನೀವಿರುವ ಮಂತ್ರಾಲಯಕ್ಕೆ, ಹೊರಲಾರೆ ದಾರಿ ವೆಚ್ಚದ ಭಾರವಾ, ಬರಲಾರೆ ಸರಿಕರೆಲ್ಲರೂ ನಿಮ್ಮ ದರ್ಶನಕ್ಕೆ ಹೋಗುವರು, ನಿರೀಕ್ಷಿಸಿ ನಾನಿಲ್ಲಿ ನಿಂತಿಹೇನು, ಪರೀಕ್ಷಿಸಿ ನೋಡನ್ನ ಪರಮ ಗುರುವೇ, ನಿಮ್ಮ ಪರಿವಾರದವರಂತೆ ಉತ್ತರಿಸೋ ಗುರುವೇ, ಬರಲಾರೆ. ವಾವ್, ತುಂಬಾನೇ ಚೆನ್ನಾಗಿತ್ತು. ತುಂಬಾನೇ ಒಳ್ಳೆ, ಅಂದರೆ ಚೆನ್ನಾಗಿ ಹಾಡ್ತೀರಾ. ಸೊ ಇಂಥೆಲ್ಲ ಟ್ಯಾಲೆಂಟ್ ನಮ್ಮಲ್ಲಿದ್ದರೆ ತುಂಬಾನೇ ಒಳ್ಳೇದಲ್ಲ? ಓಕೆ, ನೆಕ್ಸ್ಟ್ ಅಂದರೆ ಇದು ಹುಗ್ಗಿ ಅಂತ ನಿಮ್ಮ ಕಡೆ ಹೇಳ್ತಾರೆ. ಸೊ ನಮ್ಮ ಸೈಡಲ್ಲಿ ಅಂದರೆ ಯಾವ ಥರ ಹೆಸರು? ಪಾಯಸ. ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದರೆ ಪಾಯಸ ಆಗುತ್ತೆ. ಓಕೆ, ಹಾಲು ಹಾಕದೇ ಇದ್ರೆ ಹುಗ್ಗಿ ಆಗುತ್ತೆ. ಸೊ ಡಿಫ್ರೆನ್ಸ್ ಅಷ್ಟೇ ಇರೋದು. ಓಕೆ, ಓಕೆ, 2 ವಿಷಲ್ ಆಯಿತು. ನೆಕ್ಸ್ಟ್ ಏನು ಮಾಡಿ? ಈಗ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದನ್ನು ಹಾಗಾದರೆ ನಾವು ಈ ಗ್ಯಾಸಿಗೆ ಶಿಫ್ಟ್ ಮಾಡೋಣ. ಓಕೆ, ತುಪ್ಪ ಹಾಕಿ ಬಾದಾಮಿ. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಿದ್ದೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಬಾದಾಮಿ ಹಾಕೋಣ. ಓಕೆ, ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಓಕೆ, ಖಾಲಿ ಬಾದಾಮ್ ಮಾತ್ರ ಫ್ರೈ ಮಾಡಿ? ಗೋಡಂಬಿ, ದ್ರಾಕ್ಷಿ ಎಲ್ಲ ನಟ್ಸ್ ಹಾಕಿ. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಬಾದಾಮಿ. ಓಕೆ, ಅದಕ್ಕೆಲ್ಲ ಅಷ್ಟು ಬೇಡ ಅಲ್ಲ? ಓಕೆ, ಓಕೆ.
ಗೋಡಂಬಿ ಹಾಕಿ. ಗೋಡಂಬಿ ಹಾಕೊಳ್ಳಿ. ಇದೊಂದು ಯಾವ ಥರ ಹಬ್ಬಗಳಿಗೆಲ್ಲ ಯೂಸ್ ಮಾಡ್ತೀರಿ ನೀವು? ಇದು ಮದುವೆ ಶುಭ ಕಾರ್ಯಗಳಿಗೆಲ್ಲ ಮಾಡ್ತಾರೆ, ಹಬ್ಬ ಹರಿದಿನಗಳಲ್ಲೆಲ್ಲ ಮಾಡ್ತಾರೆ. ಅಂದರೆ ಸ್ಪೆಷಲ್ ಡಿಶ್ ಹುಬ್ಳಿ ಸೈಡಲ್ಲಿ ಇದೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಮಾಡ್ತಾರೆ. ಓಕೆ, ಎಲ್ಲ ಶುಭ ದಿನಗಳಿಗೆ ಇದನ್ನೆಲ್ಲ ಮಾಡ್ತಾರೆ. ಹೌದು. ಇದಕ್ಕೆ ಹಾಕೊಳ್ತೀನಿ. ಓಕೆ, ಇನ್ನು ಸ್ವಲ್ಪ ತುಪ್ಪ ಹಾಕಿ, ಚೂರು ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಓಕೆ, ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಯಾರೆಲ್ಲ ಇದ್ದೀರಿ ಮ್ಯಾಮ್? ನಾನು, ಹಸ್ಬೆಂಡ್, ಓಕೆ, ಮತ್ತೆ ನನ್ನ ಮಗ. ಮಾಸ್ಟರ್ ಆಫ್ ಸರ್ಜರಿ ಮಾಡ್ತಾ ಇದ್ದೇನೆ ಅವನು. ಓಕೆ, ಯಾವುದಂದ್ರೆ ಆರ್ಥೋಪೆಡಿಕ್ ಸರ್ಜರಿ. ಓಕೆ, ಯಾವ ಕಾಲೇಜಲ್ಲಿ? ಮಥುರಾ, ಯು ಪಿ ಅಲ್ಲಿ ಮಾಡ್ತಿದ್ದಾರಾ? ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಎಲ್ಲ ತರದ ಅಡುಗೆಗಳಾಗುತ್ತೆ. ಹೌದು, ಅಂದ್ರೆ UP ಅಲ್ಲಿ ನಿಮ್ದು ಮಂಗಳೂರು ಸ್ಟೈಲ್ ಆಗಿರ್ಬೋದು, ಹುಬ್ಳಿ ಸ್ಟೈಲ್ ಎಲ್ಲ ತರ ಮಿಕ್ಸ್ ಆಗುತ್ತೆ. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್. ಹೌದು. ಗಸಗಸೆ ಹಾಕೊಳ್ತೀನಿ. ಓಕೆ, ಸಾಕಾ? ಗ್ಯಾಸ್ ಮಾಡ್ಕೊಳ್ಳೋಣ. ಆಫ್ ಮಾಡಿ. ಓಕೆ, ಇದನ್ನೆಲ್ಲ ಹುರಿದಿಟ್ಟಾದ್ಮೇಲೆ ಬೆಲ್ಲ ಹಾಕಬೇಕು. ಹಾಕಬೇಕು. ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಓಕೆ, ಮತ್ತೆ ಇದು ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡದನ್ನ ಅದಕ್ಕೆ ಹಾಕೊಳ್ಬೇಕು. ಕೊಬ್ಬರಿನೂ ಹಾಕಬೇಕು. ಓಕೆ, ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ ಅಂದರೆ ಬೆಲ್ಲ, ಗೋಧಿ ನುಚ್ಚು. ಓಕೆ, ಇದು ಸ್ಟೀಮ್ ಬಿಟ್ಟಿದೆ. ಓಪನ್ ಮಾಡಿ. ಓಕೆ, ಕರೆಕ್ಟಾಗಿ ಬಂದಿದೆ. ಓಕೆ, ಮಿಕ್ಸ್ ಸ್ಟೀಮ್ ಮಾಡ್ಕೊಳ್ಳಿ. ಬೆಲ್ಲ ಹಾಕಿ. ಓಕೆ, ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಮಾಡಬೇಕಾ? ಆನ್ ಮಾಡಿ. ಗೋಧಿ ಅಂತೂ ಕರೆಕ್ಟಾಗಿ ಬೆಂದಿದೆ. ಮೊದಲೇ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆ ಇಡಬೇಕು. ಗೋಧಿ ನುಚ್ಚು, ಗೋಧಿ ಅಲ್ಲ, ಗೋಧಿ ನುಚ್ಚು. ಓಕೆ, 1 ಗಂಟೆ ನೆನೆಸಿ ಇಡಬೇಕು. ಅವಾಗ ಕರೆಕ್ಟ್ ಬೇಯುತ್ತೆ. ಇದ್ರೆ ಟೈಮ್ ತಗೊಳುತ್ತೆ. ಹಬ್ಬದ ದಿನಗಳಲ್ಲಿ ನಾವು ಏನೇ ಸ್ವೀಟ್ ಐಟಮ್ ಆಗಿದ್ರು ಕೂಡ ಅದು ಎಂಡಲ್ಲಿ ಮಾಡ್ಕೊಳ್ಳೋದು. ಹೌದು, ಅದು ಕರೆಕ್ಟ್. ಸೊ ಅದಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ನೆನೆ ಫಾಸ್ಟ್ ಆಗುತ್ತೆ. ಹೌದು, ಟೇಸ್ಟಿ ಆಗುತ್ತೆ. ಹೌದು. ಇದಕ್ಕೆ ಏಲಕ್ಕಿ ಪೌಡರ್ ಹಾಕೋಣ. ಓಕೆ, ಇದೆಲ್ಲ ಕರೆದಿದ್ದೇವಲ್ಲ, ಇದನ್ನೆಲ್ಲ ಹಾಕೋಣ. ಓಕೆ, ಇದು ಒಣ ಕೊಬ್ಬರಿ. ಸ್ಪೆಷಲ್ ಅಂದರೆ ಒಣ ಕೊಬ್ಬರಿ ಹಾಕ್ತಿದ್ದು. ಹೌದು, ಟೇಸ್ಟ್ ಹಾಲಿಲ್ಲ. ಕೊಬ್ಬರಿ ಹಾಕಿದ್ರೆ ಅಂದರೆ ತಿನ್ನುವಾಗ ಸ್ವಲ್ಪ ಜಗಲಿಕ್ಕೆಲ್ಲ ಸಿಗ್ತದೆ ಕೊಬ್ಬರಿ, ಅದು ತುಂಬಾ ಟೇಸ್ಟ್ ಬರುತ್ತೆ ಆವಾಗ. ಒಂದು 5 ನಿಮಿಷ ಹೀಗೆ ಕುದಿತಾ ಇರಲಿ. ಎಲ್ಲ ಬಿಟ್ಕೊಳ್ಳುತ್ತೆ, ಅದರದ್ದು ಏಲಕ್ಕಿಗೆಲ್ಲ ಘಮ ಎಲ್ಲ ಬಿಟ್ಕೊಳ್ಳುತ್ತೆ. ಮನೆಯಲ್ಲಿ ಹೆಚ್ಚಾಗಿ ಯಾವುದು ಇಷ್ಟಪಡ್ತಾರೆ ಮೇಡಮ್? ಜೋಳದ ರೊಟ್ಟಿ, ಪಲ್ಯಗಳು, ಬೇರೆ ಬೇರೆ ಪಲ್ಯಗಳು ಆ ಥರ ಎಲ್ಲ ಮಾಡ್ತೇವೆ. ನಾರ್ತ್ ಕರ್ನಾಟಕ ಸ್ಟೈಲೇ ಮಾಡ್ತೇವೆ ಜಾಸ್ತಿಯಾಗಿ. ಜೋಳದ ರೊಟ್ಟಿ ಮಾಡ್ತೀರಿ? ಹೌದು, ಅದು ತುಂಬ ಗಟ್ಟಿ ಅಂತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೌದು ಹೌದು. ನೀವು ಹುಗ್ಗಿ ಟೇಸ್ಟ್ ಮಾಡಿದ್ದೀರಾ ಯಾವಾಗ? ಇಲ್ಲ ಮ್ಯಾಮ್, ಅದಕ್ಕೆ ನಾನು ಫಸ್ಟ್ ಟೈಮ್ ನಿಮ್ಮ ಅಂದರೆ ನೀವು ಏನು ಮಾಡ್ತೀರಂತ ಕೇಳುವಾಗ ಹುಗ್ಗಿ ಅಂತ ಕೇಳಿದರೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಳ್ತಿರೋದು. ನಮ್ಮ ಆಚೆ ಜಾಸ್ತಿಯಾಗಿ ಪಾಯಸ ಮಾಡ್ತೇವೆ, ಹಾಲಿದು. ಇದು ಅಂದರೆ ಇವತ್ತು ನೋಡಬೇಕು ಯಾವ ಥರ ಇರುತ್ತೆ ಅಂತ, ಟೇಸ್ಟ್ ಮಾಡಿ. ನೋಡಿ. ನಾನಂದರೆ ವೀಕ್ಷಕರಿಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ನಮ್ಮ ಅಡುಗೆ ಮನೆಯಲ್ಲಿ ವಿಭಿನ್ನ ರೀತಿಯ ಡಿಶಸ್ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಎಲ್ಲ ಥರದ ಅಡುಗೆಗಳನ್ನು ಸವಿತಾ ಇರ್ಬೇಕು. ಹೌದು, ಸವಿತಾ ಇರಬೇಕು. ನೋಡಿ ಎಷ್ಟು ಪರ್ಫೆಕ್ಟ್ ಆಗ್ತಾ ಇದೆ. ಹೌದು, ನೋಡುವಾಗಲೇ ಗೊತ್ತಾಗ್ಬಿಡುತ್ತೆ ಇದು ಆಗಿದೆ ಅಂತ. ಅದು ಫ್ರಾಗ್ರೆನ್ಸ್ ಎಷ್ಟು ಘಮ ಬರ್ತಾ ಇದೆ. ಅಡುಗೆ ಮನೆ ಫುಲ್ ಇದೆ, ಘಮ ಬರ್ತಾ ಇದೆ. ಇದು ಗಸಗಸೆ ವಾಸನೆ ಎಲ್ಲ ಬರ್ತಾ ಇದೆ. ಹೌದು, ಅಡುಗೆ ಮಾಡುವಾಗ ನಾವು ಅಂದ್ರೆ ಮಾಡ್ತಾ ಇರುವಾಗ ಸ್ವಲ್ಪ ಪ್ರೀತಿಯಿಂದ ಮಾಡ್ತಾ ಇದ್ರೆ ಅದು ಇನ್ನೂ ಟೇಸ್ಟ್ ಆಗುತ್ತೆ, ರುಚಿ ಇನ್ನೂ ಜಾಸ್ತಿ ಬರುತ್ತೆ. ಆಗಿದೆ ಮೇಡಮ್, ರೆಡಿ ಆಗಿದೆಯಾ? ಹಾಗಾದರೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ತೀನಿ. ಮಾಡಿ, ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಓಕೆ,
ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಗೋಧಿ ಹುಗ್ಗಿ. ಹುಗ್ಗಿ. ನೋಡಿ ಹೇಳಿ ಹೇಗಿದೆ. ಯಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದೀರಿ ನಿಮ್ಮ ಉತ್ತರ ಕರ್ನಾಟಕ ಸ್ಟೈಲಿಯ ಗೋಧಿ ಹುಗ್ಗಿ. ಬಿಸಿ ಬಿಸಿ ಇದೆ, ಮತ್ತೆ ಟೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಮಾಡ್ಕೊಳ್ಳೋದಂತ ಒಂದ್ಸಲ ಹೇಳ್ಕೊಂಡು ಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೀತಲ್ ಮೇಡಮ್ ಅವರು ಅವರ ಉತ್ತರ ಕರ್ನಾಟಕ ಶೈಲಿಯ ಗೋಧಿ ಹುಗ್ಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬನ್ನಿ. ಗೋಧಿ ಹುಗ್ಗಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟನ್ನು 4 ಲೋಟ ನೀರು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ನಂತರ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಬೇಯಿಸಿ. ಬೆಲ್ಲ ಕರಗಿದ ನಂತರ ತುಪ್ಪದಲ್ಲಿ ಹುರಿದಿಟ್ಟ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ, ಗಸಗಸೆ, ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ಸವಿಯಾದ ಗೋಧಿ ಹುಗ್ಗಿ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.